ಮರ್ಚೆಂಟ್ ನೇವಿ ಮತ್ತು ಇದಕ್ಕೆ ಸಂಬಂಧಪಟ್ಟ ಇತರ ಕ್ಷೇತ್ರಗಳಿಗೆ ಸೇರಲು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ, ಅಧ್ಯಯನ ಮತ್ತು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಲು ಮಾರ್ಗದರ್ಶನ ಜೊತೆಗೆ ಹೋಮ್ ನರ್ಸಿಂಗ್ ಸೇರಿದಂತೆ ಇತರ ಸೇವೆಗಳನ್ನು ನೀಡುವ ಓಷನಿಯಾ ಶೈನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಕಲ್ಲಾಪುರ್ ಟ್ರಾನ್ಸಿಟ್ ಮಾಲ್ನ 2ನೇ ಅಂತಸ್ತಿನಲ್ಲಿ ಆದಿತ್ಯವಾರ ಬೆಳಿಗ್ಗೆ ಶುಭಾರಂಭಗೊಂಡಿತು. ಅರಣ್ಯಾಧಿಕಾರಿ ಮಹಾಬಲ ರಿಬ್ಬನ್ ಕಟ್ ಮಾಡಿ ಸಂಸ್ಥೆಗೆ ಶುಭಾರಂಭ ನೀಡಿದರು. ಓಷನಿಯಾ ಶೈನ್ ಇಂಡಿಯಾದ ಆಡಳಿತ ನಿರ್ದೇಶಕ ಪ್ರೀತಮ್ರ ತಂದೆ ಪ್ರಭಾಕರನ್ ದೀಪ ಬೆಳಗಿಸಿ ಶುಭ ಹಾರೈಸಿದರು. ಮರ್ಚೆಂಟ್ ನೇವಿ ಮತ್ತು ಇತರ ಕ್ಷೇತ್ರಗಳಿಗೆ ಸೇರಲು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ, ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸುವಿಕೆ ಇತ್ಯಾದಿ ಸೇವೆಗಳನ್ನು ನೀಡುವ ಓಷನಿಯಾ ಶೈನ್ ಇಂಡಿಯಾ ಸಂಸ್ಥೆ ಒಳ್ಳೆಯ ಸೇವೆಯನ್ನು ನೀಡಿ ಎತ್ತರಕ್ಕೆ ಬೆಳೆಯಲಿ ಎಂದು ಅರಣ್ಯಾಧಿಕಾರಿ ಮಹಾಬಲ ಮತ್ತು ಪ್ರಭಾಕರನ್ ಸಂಸ್ಥೆಗೆ ಶುಭ ಹಾರೈಸಿದರು. ಪ್ರೀತಮ್ರ ಅಜ್ಜ ನಾರಾಯಣನ್, ಅಜ್ಜಿ ಸರೋಜಿನಿ, ಕಾತ್ಯಾಯಿನಿ, ವಸಂತ ಪಡೀಲ್, ಶ್ರೀಮತಿ ಪ್ರೇಮಕಲಾ ಪ್ರಭಾಕರನ್, ಶ್ರೀಮತಿ ಪ್ರಿಯಾಂಕಾ ಚೇತನ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು.